ಕುಡುಪು ಶ್ರೀ ಅನಂತ ಪದ್ಮನಾಭ ದೇವಸ್ಥಾನದ ಬ್ರಹ್ಮಕಲಶೋತ್ಸವವು ಬಹಳ ಅದ್ಧೂರಿಯಿಂದ ಜರುಗಿತು. ಈ ಬಗೆಗಿನ ವಿಶೇಷ ವರದಿ ಇಲ್ಲಿದೆ. ಕುಡುಪು ಶ್ರೀ ಅನಂತ ಪದ್ಮನಾಭ ದೇವಸ್ಥಾನದ ಬ್ರಹ್ಮಕಲಶೋತ್ಸವವು ಬಹಳ ಅದ್ಧೂರಿಯಿಂದ ಜರುಗುತ್ತಿದೆ. ದೇವರ ದರ್ಶನ ಪಡೆಯಲು ಭಕ್ತಾದಿಗಳ ದಂಡೆ ಕುಡುಪುವಿನತ್ತ ಹರಿದು ಬರುತ್ತಿದೆ. ಬ್ರಹ್ಮಕಲಶೋತ್ಸವದ ಪ್ರಯುಕ್ತ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಕುಡುಪು ದೇವಸ್ಥಾನದಲ್ಲಿ ಬ್ರಹ್ಮಕಲಶೋತ್ಸವದ ಪ್ರಯುಕ್ತ ಭಕ್ತರಿಗಾಗಿ ವಿಶೇಷ ಪೂಜೆಯನ್ನ ಹಮ್ಮಿಕೊಳ್ಳಲಾಯಿತು. ಇಂದು ನಾಗನ ಶಿಲಾಬಿಂಬಗಳಿಗೆ ಕಲಶಾಭಿಷೇಕ, ಕ್ಷೀರಾಭಿಷೇಕ, ತಂಬಿಲ ಸೇವೆಯೊಂದಿಗೆ ವಿಶೇಷ ಮಹಾಪೂಜೆ ನಡೆಯಲಿದೆ. ನಾಗದೇವರಿಗೆ 108 ಆಶ್ಲೇಷ ಬಲಿ ಪೂಜೆ ದೇಗುಲ ಪ್ರಾಂಗಣದ ನಾಗವನದಲ್ಲಿ ನಡೆಯಲಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಸಿದ್ಧವಾದ ಕ್ಷೇತ್ರ ಕುಡುಪು ಅನಂತಪದ್ಮನಾಭ ಕ್ಷೇತ್ರ. ಇಲ್ಲಿ ಅನಂತಪದ್ಮನಾಭರೊಂದಿಗೆ ನಾಗದೇವರ ಆರಾಧನೆ ಕೂಡ ವಿಶೇಷವಾಗಿ ನಡೀತಾ ಇದೆ. ಇಲ್ಲಿ ವಿಶೇಷವಾದ ಈ ಸಲ ಪ್ರಥಮಸಂತವಾಗಿ ನಮ್ಮ ಈ ಕ್ಷೇತ್ರದಲ್ಲಿ ಗರ್ಭಗುಡಿಯನ್ನು ನಿರ್ಮಾಣ ಮಾಡಿ ಆನಂತರ ಎರಡನೇದಾಗಿ ಭದ್ರಾ ಸರಸ್ವತಿ ಕೆರೆಯನ್ನು ಕೂಡ ಪುನರ್ ನಿರ್ಮಾಣ ಪೂರ್ವಕ ಸುಂದರ ರೀತಿಯಲ್ಲಿ ಸಾಕಾರಗೊಳಿಸಿದ್ದೇವೆ. ಈ ಸಂದರ್ಭ ಈಗ ಚಿತ್ರಮೌಳಿಯನ್ನು ವಿಶಿಷ್ಟ ರೀತಿಯಲ್ಲಿ ಕಾಷ್ಟಶಿಲ್ಪಗಳೊಂದಿಗೆ ವಿಶಿಷ್ಟವಾದ ಕಾಷ್ಟಶಿಲ್ಪಗಳೊಂದಿಗೆ ಕೇರಳದ ಕ್ರಮದಲ್ಲಿ ನೂತನವಾದ ಸ್ವತ್ತಮೌಳಿಯನ್ನು ನಿರ್ಮಾಣ ಮಾಡಿದ್ದೇವೆ. ಈ ಸಂದರ್ಭದಲ್ಲಿ ವಿಶೇಷವಾಗಿ ಭಕ್ತರಿಯ ಅನುಗ್ರಹಕ್ಕೋಸ್ಕರ ಈ ಶತಮಾನದಲ್ಲಿ ನಮಗೆ ನಮ್ಮ ಕಾಲದಲ್ಲಿ ಅರಿಯದಂಥ ವಿಶಿಷ್ಟವಾದ ಒಂದು ಬ್ರಹ್ಮಕಲಶವನ್ನು ನಿರ್ವಹಿಸಬೇಕೆಂಬ ಎನ್ನುವ ಉದ್ದೇಶದಿಂದ ಭಕ್ತಾದಿಗಳ ಊರ ಪರವೂರ ಮಹನೀಯರುಗಳ ಸಹಕಾರದಿಂದ ನಿನ್ನೆಯಿಂದ ಪ್ರಾರಂಭಗೊಂಡು 25ರವರೆಗೆ ವಿಶಿಷ್ಟ ರೀತಿಯಲ್ಲಿ ಸಹಸ್ರ ಕಲಶ ಬ್ರಹ್ಮಕಲಶ ಅಭಿಷೇಕವನ್ನು ನಾವು ಸಂಕಲ್ಪಿಸಿದ್ದೇವೆ. ಏಕಕಾಲದಲ್ಲಿ 108 ಪ್ರತ್ಯೇಕ ಮಂಡಲ ಹಾಕಿ 108 ಆಶ್ಲೇಷ ಬಲಿ ಪೂಜೆಯು 108 ವೈದಿಕರಿಂದ ಹಾಗೂ ತಂತ್ರಿಗಳಾದ ಕೆ ನರಸಿಂಹ ತಂತ್ರಿ ಹಾಗೂ ಬ್ರಹ್ಮಕಲಶೋತ್ಸವ ಸಮಿತಿಯ ಪ್ರಧಾನ ಸಂಚಾಲಕ ಕೆ ಕೃಷ್ಣರಾಜ ತಂತ್ರಿಯವರ ನೇತೃತ್ವದಲ್ಲಿ ನಡೆಯುತ್ತಿದೆ. ಶರಣ್ ಸ್ಪಂದನ ನ್ಯೂಸ್ ಕುಡುಪು.